ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಉತ್ಪಾದನೆಗೆ ಸರ್ಕಾರ ಈ ಪ್ರೊಡಕ್ಷನ್ ಲಿಂಕ್ ಸಿಸ್ಟಮ್ ಅಂತ ಒಂದು ತಗೊಂಡು ಬಂದಿದೆ. ಅಂದ್ರೆ ಉತ್ಪಾದನಾ ಕ್ಷೇತ್ರಗಳಿಗೆ ನೇರವಾಗಿ ಸರ್ಕಾರ ಯಾವುದಾದ್ರೂ ರೀತಿಯಲ್ಲಿ ಸಹಾಯವನ್ನು ಮಾಡ್ತಕ್ಕಂಥದ್ದು. ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಡಿಮಾಂಡ್ ಜಾಸ್ತಿ ಆಗ್ತಾ ಉಂಟು. ಜನರ ಒಂದು ಫ್ಯಾಷನ್ ಕೂಡ ಚೇಂಜ್ ಆಗಿದೆ ಅಂತ ಹೇಳಿದ್ರೆ, ನನ್ನ ಹತ್ರ ಒಂದು 2 ವೀಲರ್ಸು ಅಥವಾ 4 ವೀಲರ್ಸ್ ಇಟ್ಕೊಳ್ಬೇಕು. ಇದಕ್ಕೆ ಸರಿಯಾಗಿ ಸಂವಾದಿಯಾಗಿ ಹೇಳುವುದಾದ್ರೆ, ಒಳ್ಳೊಳ್ಳೆ ಹಣಕಾಸು ಸಂಸ್ಥೆಗಳು ಬಹಳ ಈಸಿ ಟರ್ಮ್ಸ್ ಅಲ್ಲಿ ಲೋನ್ ಕೊಡ್ತಾ ಇದೆ, ಬಡ್ಡಿ ದರದಲ್ಲಿ ಕಡಿಮೆ ಲೋನ್ ಕೊಡ್ತಾ ಇದೆ. ಕಡಿಮೆ ಲೋನ್ ಕೊಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಜನರಿಗೆ ಸರಿ ಕಡಿಮೆ ಇದು ರೇಟ್ ಆಫ್ ಇಂಟ್ರೆಸ್ಟಿಗೆ ಸಾಲ ಸಿಗುವುದರಿಂದಾಗಿ ತಗೊಳ್ಳುವಂತ ಹೇಳ್ತಾರೆ. ಮೂರನೇ ಒಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ, ಭಾರತದಲ್ಲಿ ಇವತ್ತು ಈ ಪ್ರೀ ಓನ್ಡ್ ಕಾರ್ಸ್ಗಳಿಗೆ ಡಿಮಾಂಡ್ ಜಾಸ್ತಿ ಆಗ್ತಾ ಉಂಟು, ಅಥವಾ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ಗಳಿಗೆ ಜಾಸ್ತಿ ಆಗ್ತಾ ಇದೆ. ಜನರು ಇಲ್ಲಿ ಒಂದು ಆರ್ಥಿಕವಾಗಿ ಲೆಕ್ಕಾಚಾರ ಮಾಡ್ತಾರೆ. ಏನು ಲೆಕ್ಕಾಚಾರ ಅಂತ ಹೇಳಿದ್ರೆ, ಹೊಸ ಕಾರೋ ಹೊಸ ಬೈಕೋ ತಗೊಂಡ್ರೆ ಏನಾಗುತ್ತೆ, ಪ್ರಾರಂಭದ 2 ವರ್ಷದಲ್ಲಿ ಅದರ ಸವಕಳಿ ತುಂಬಾ ಹೆಚ್ಚಿರ್ತಾರೆ, ಅದು ಬೇಗ ಹಾಳಾಗಿ ಹೋಗ್ತಾರೆ. ಈ ಪ್ರೀ ಓನ್ಡ್ ಕಾರ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಆಲ್ರೆಡಿ ಅದು ಇಟ್ ರನ್ ಸಮ್ ಅಮೌಂಟ್ ಆಫ್ ಡೆಪ್ರಿಸಿಯೇಷನ್, ಮತ್ತೆ ಇದಕ್ಕೆ ವ್ಯಾಲ್ಯೂ ಕೂಡ ಒಳ್ಳೇದಿರುವುದರಿಂದಾಗಿ ಅವರು ಕೂಡ ಮಾರಾಟ ಮಾಡಲಿಕ್ಕೆ ಕೊಂಡ್ಕೊಳ್ಳುವವರು ಇರ್ತಾರೆ. ಹಾಗಾಗಿ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳಿಗೆ, ಪ್ರೀ ಓನ್ಡ್ ಕಾರ್ಸ್ಗಳಿಗೆ ಡಿಮಾಂಡ್ ಜಾಸ್ತಿ ಆದಾಗ ತನ್ನಿಂತಾನಾಗಿ ಹೊಸ ಕಾರುಗಳಿಗೆ ಕೂಡ, ಹೊಸ ವೆಹಿಕಲ್ಗಳಿಗೆ ಕೂಡ ಬೇಡಿಕೆ ಜಾಸ್ತಿ ಆಗ್ತದೆ. ಇದೊಂದು ವಿಚಾರ. ಹಾಗಾಗಿ ಈ ಜನರ ಕೈಯಲ್ಲಿ ಆದಾಯ ಬರ್ತಕ್ಕಂಥದ್ದು, ಇದಕ್ಕಿಂತ ಮುಖ್ಯವಾಗಿ ದೇಶದಲ್ಲಿ ಈ ಯುವ ಜನರ ಒಂದು ಮೆಂಟಾಲಿಟಿ ಏನಿದೆ, ಅದೇ ಆ ಕನ್ಸ್ಯೂಮರಿಸಮ್ ಅಂತ ನಾವು ಹೇಳ್ತೀವಿ ಅಲ್ವಾ, ಅಥವಾ ಏನು ಐಷಾರಾಮಿ ವಸ್ತುಗಳನ್ನು, ಕಂಫರ್ಟೇಬಲ್ಸ್ಗಳನ್ನು ಹೆಚ್ಚು ಕೊಂಡ್ಕೊಳ್ಬೇಕಂತ ಬಯಕೆ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ. ಇದು ಈ ವೆಹಿಕಲ್ ಮಾರ್ಕೆಟ್ಗಳಲ್ಲಿ ಜಾಸ್ತಿ ಕೊಂಡುಕೊಳ್ಳುವ ಹಾಗೆ ಮಾಡ್ತಾ ಉಂಟು. ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಜನರಿಗೆ ಇವತ್ತು ವೆಹಿಕಲ್ಗಳ ಬಗ್ಗೆ, ಮಾಡೆಲ್ಸ್ಗಳ ಬಗ್ಗೆ ಭಾಳ ಈಸಿಯಾಗಿ ಇನ್ಫಾರ್ಮೇಷನ್ ಅವ್ರ ಕೈಗೆ ತಲುಪ್ತಾರೆ. ಇವತ್ತಿನ ನಮ್ಮ ಈ ಇಂಟರ್ನೆಟ್ ಯುಗದಲ್ಲಿ, ಅಂತರ್ಜಾಲ ತಾಣದಲ್ಲಿ ಬೇಕಾದಷ್ಟು ಸರ್ಚ್ ಮಾಡಬಹುದು. ಮತ್ತೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳಿಗೆ ವ್ಯಾಲ್ಯೂಯೇಷನ್ ತಕ್ಷಣ ಕೊಡ್ತಾರೆ, ಒಬ್ಬ ಕ್ರೆಡಿಟ್ ರೇಟಿಂಗ್ ತಕ್ಷಣ ಸಿಗ್ತಾರೆ. ಈಗ ಸಾಲ ಕೊಡೋದು ಅಷ್ಟೇನು ಕಷ್ಟ ಅಲ್ಲ. ಈಗ ಅವನ ಇನ್ಫಾರ್ಮೇಷನ್ ಬ್ಯಾಂಕಿನವರಿಗೆ ಆಲ್ರೆಡಿ ಗೊತ್ತಿರ್ತದೆ. ಮತ್ತೆ ಈ ಹೈಪೋಥಿಕೇಶನ್ ಪ್ಲೆಜ್ ಮಾಡಿದಾಗ ವೆಹಿಕಲ್ಸ್ಗೆ ಸಾಲ ತಗೊಳ್ಳೋದು ಬಹಳ ಸುಲಭ. ಈ ಕಾರಣಕ್ಕಾಗಿ ಭಾರತದಲ್ಲಿ ಇವತ್ತು ಈ ವಾಹನ ಖರೀದಿ ಜಾಸ್ತಿ ಆಗ್ತಾ ಇದೆ. ಬಹುಶಃ ಇದು ಆರ್ಥಿಕ ಪ್ರಗತಿಗೆ ಇದೊಂದು ಒಳ್ಳೆಯ ಪೂರಕ ವಾತಾವರಣ ಇದು. ಯಾಕೆ ಅಂತ ಹೇಳಿದ್ರೆ, ಈ ಆಟೋಮೊಬೈಲ್ ಕ್ಷೇತ್ರ ಬೆಳೆದಾಗ ಸಾವಿರಾರು ಮಂದಿಗೆ, ಲಕ್ಷಗಟ್ಟಲೆ ಮಂದಿಗೆ ಅಲ್ಲಿ ಉದ್ಯೋಗ ಸಿಗುವುದರಿಂದಾಗಿ ಈ ಮಲ್ಟಿಪ್ಲೇಯರ್ ಇಫೆಕ್ಟ್ ಅಂತ ಏನು ಹೇಳ್ತೇವೆ ನಾವು, ಈ ವೇಗೋತ್ಕರ್ಷ ಪರಿಣಾಮದಿಂದಾಗಿ ಮತ್ತಷ್ಟು ಉದ್ಯೋಗ, ಮತ್ತಷ್ಟು ಬಂಡವಾಳ ಹೂಡಿಕೆಗೆ ಅವಕಾಶ ಉಂಟು. ಇದೊಂದು ಒಳ್ಳೆಯ ಕ್ಷೇತ್ರ. ಮುಖ್ಯವಾಗಿ ಇಲೆಕ್ಟ್ರಾನಿಕ್ ವೆಹಿಕಲ್ ಕ್ಷೇತ್ರ ಏನಿದೆ, ಇದು ಇವತ್ತು ಬೆಳೀತಾ ಇದೆ ಮತ್ತು ಇದಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇರುವುದು ಭಾರತದ ಒಂದು ಅಭಿವೃದ್ಧಿಯ ಒಂದು ಉತ್ತಮ ಸಂಕೇತ ಅಂತಲೇ ನಾವು ಹೇಳಲಿಕ್ಕೆ ಸಂತೋಷವಾಗ್ತದೆ. ಸರ್, ಇದೊಂದು ಪದ ಬಳಸ್ತಾ ಇರ್ತೇವೆ ನಾವು ಯಾವಾಗಲೂ, ಹಣದುಬ್ಬರ, ರೂಪಾಯಿ ಅಪಮೌಲ್ಯ. ಅದೇನು ಹಣದುಬ್ಬರ ಅಂದ್ರೆ ಏನು, ರೂಪಾಯಿ ಅಪಮೌಲ್ಯ ಅಂದ್ರೆ ಏನು? ಈ ಹಣದುಬ್ಬರ ಅಂತ ಹೇಳಿದ್ರೆ ಮತ್ತು ರೂಪಾಯಿ ಅಪಮೌಲ್ಯ ಅದೆರಡು ವಿಭಿನ್ನವಾದಂತಹ ಪರಿಕಲ್ಪನೆಗಳು. ಹಣದುಬ್ಬರ ಉಂಟಾಗುವುದು ಏನಂತ ಹೇಳಿದ್ರೆ, ದೇಶದಲ್ಲಿ ಕೇಂದ್ರ ಬ್ಯಾಂಕು ಹಣದ ಪೂರೈಕೆಯನ್ನು ಜಾಸ್ತಿ ಮಾಡಿದರೆ, ಮನಿ ಸಪ್ಲೈ ಅಂತ ಹೇಳ್ತೇವೆ ನಾವು. ಅದಕ್ಕೆ M1 ಅಂತ ಹೇಳಿದರೆ ಈ ಬೇಸ್ ಮನಿ ಅಥವಾ ಹೈ ಪವರ್ ಮನಿ, ಕೇಂದ್ರ ಬ್ಯಾಂಕು ಪ್ರಿಂಟ್ ಮಾಡ್ತಕ್ಕಂಥ ಮನಿ, ಅವುಗಳ ಪೂರೈಕೆ ಜಾಸ್ತಿ ಆದರೆ. ಎರಡನೇದಾಗಿ ವಾಣಿಜ್ಯ ಬ್ಯಾಂಕುಗಳು ಕಡಿಮೆ ದರದಲ್ಲಿ ಹೆಚ್ಚೆಚ್ಚು ಸಾಲವನ್ನು ಜನರಿಗೆ ಕೊಟ್ಟಾಗ ಹಣ ಸರ್ಕಾರದ ಕಡೆಯಿಂದ ಅಥವಾ ಇಕಾನಮಿಯಿಂದ ಜನರ ಕೈಗೆ ಹಣ ಹೆಚ್ಚೆಚ್ಚು ಬರ್ತದೆ. ಆಮೇಲೆ ಜನರ ಕೈಗೆ ಕೊಂಡುಕೊಳ್ಳುವ ಸಾಮರ್ಥ್ಯವು ಜಾಸ್ತಿಯಾಗಿ ಏನಾಗುತ್ತೆ, ಇಡೀ ಮಾರುಕಟ್ಟೆಯಲ್ಲಿ ಜನರ ಕೊಂಡುಕೊಳ್ಳುವ ಒಂದು ಏನು ಅವ್ರ ಹತ್ರ ಜಾಸ್ತಿ ಹಣ ಇರ್ತದೆ. ಅಂದ್ರೆ ಕೊಂಡುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಯ್ತು ಅಂತೇಳಿ ಅಲ್ಲ, ಹಣದ ಪೂರೈಕೆಯಿಂದಾಗಿ ಜನರ ಹತ್ರ ಕ್ವಾಂಟಿಟಿ ಆಫ್ ಮನಿ ಅಂತ ಉಂಟು, ಅದು ಜಾಸ್ತಿ ಆಗಿದೆ. ಹಾಗಾಗಿ ಏನಾಯ್ತು, ನನ್ನ ಹತ್ರ ಜಾಸ್ತಿ ದುಡ್ಡಿದ್ದಾಗ ನಾನೇನು ಮಾಡ್ತೀನಿ, ಮಾರುಕಟ್ಟೆಗೆ ಹೋಗಿ ವಸ್ತುಗಳನ್ನು ಜಾಸ್ತಿ ಕೊಂಡ್ಕೊಳ್ಳಿಕ್ಕೆ ನಾನು ಹೋಗ್ತೇನೆ. ಒಂದು ವೇಳೆ ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಆದಾಗ ಪೂರೈಕೆಯೂ ಜಾಸ್ತಿ ಆದರೆ ನೋ ಪ್ರಾಬ್ಲಮ್. ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಆಹಾರ ಧಾನ್ಯ ಇರಲಿ ಅಥವಾ FMG ಗೂಡ್ಸ್ಗಳಿರಲಿ ಅಥವಾ ಇನ್ಯಾವುದೇ ಡ್ಯೂರೇಬಲ್ ಯೂಸ್ ಗೂಡ್ಸ್ಗಳಾಗಿರಲಿ, ಅವುಗಳ ಪೂರೈಕೆ ನಮ್ಮ ಬೇಡಿಕೆಗೆ ಅನುಗುಣವಾಗಿ ಜಾಸ್ತಿ ಆಗ್ತಾ ಇಲ್ಲ. ಸರಿಯಪ್ಪ, ಇಂಪೋರ್ಟ್ ಮಾಡ್ಕೊಳ್ಳು ಅಂತ ಹೇಳಿದ್ರೆ ಅದಕ್ಕೆ ನಾವು ಕೂಡ ವಿದೇಶಿ ವಿನಿಮಯ ಖರ್ಚು ಮಾಡೋದು ಬೇಡವಾ? ಹಾಗಾಗಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅಷ್ಟೇನು ಸುಲಭದ ಸಾಧ್ಯ ಮಾತಲ್ಲ. ಅದರಿಂದಾಗಿ ಇಲ್ಲಿ ಈ ಕಾಸ್ಟ್ ಪುಷ್ ಇನ್ಫ್ಲೇಷನ್,
ವಸ್ತುಗಳ ಉತ್ಪಾದನಾ ವೆಚ್ಚ ಜಾಸ್ತಿ ಆದದ್ರಿಂದಾಗಿ ಅವುಗಳ ಬೆಲೆ ಜಾಸ್ತಿ ಆಯಿತು ಒಂದು. ಹೌದು. ಎರಡನೇದು ಡಿಮಾಂಡ್ ಪುಲ್ ಇನ್ಫ್ಲೇಷನ್, ಬೇಡಿಕೆಯ ಒಂದು ತೀವ್ರತೆಯಿಂದಾಗಿ ಮತ್ತು ಹಣದುಬ್ಬರ ಉಂಟಾಗುತ್ತೆ. ಈ ರೀತಿ ಈ ಡ್ಯುಯಲ್ ಇಫೆಕ್ಟಿಂದಾಗಿ, ಈ ದ್ವಂದ್ವ ಪರಿಣಾಮದಿಂದಾಗಿ ಏನಾಯಿತು ಅಂತ ಹೇಳಿದರೆ, ಜನರ ಕೈಯಲ್ಲಿ ಹಣ ಇದೆ, ಮಾರುಕಟ್ಟೆಯಲ್ಲಿ ವಸ್ತುಗಳ ಪೂರೈಕೆ ಕಡಿಮೆ ಇದೆ. ಆಗ ತನ್ನಿಂತಾನಾಗಿಯೇ ವಸ್ತುಗಳಿಗೆ ಬೆಲೆ ಜಾಸ್ತಿ ಆಗ್ತದೆ ಒಂದು. ಸರಿ. ಮತ್ತೆ ಜನರ ಕೈಯಲ್ಲಿ ಇರ್ತಕ್ಕಂಥ ಹಣದ ನೈಜ ಕೊಂಡುಕೊಳ್ಳುವ ಸಾಮರ್ಥ್ಯ ಏನಿದೆ ಅದು ಕಡಿಮೆ ಆಗ್ತದೆ. ಉದಾಹರಣೆಗೆ, ನಾನು 1ನೇ ಕ್ಲಾಸಲ್ಲಿ ಇದ್ದಾಗ 10 ಪೈಸೆ ನಮ್ಮ ಅಪ್ಪ ಕೊಟ್ಟರೆ ಅದರಲ್ಲಿ ನನಗೆ 2 ಚಾಕ್ಲೇಟ್ ಬರ್ತಾ ಇತ್ತು. ಇವತ್ತು 10 ಪೈಸೆಯಲ್ಲಿ ಚಾಕ್ಲೇಟ್ ತಗೊಳ್ಳುವಂತಹದ್ದು ಪರಿಕಲ್ಪನೆ ಹೇಳಿದ್ರೆ ಅದೊಂದು ಚಂದಮಾಮದ ಕತೆ ಆದಿತ್ತೋ ಏನೋ. ಆದ್ರೆ ಇವತ್ತು ಅದೇ ಚಾಕ್ಲೇಟ್ ತಗೊಳ್ಳಿಕ್ಕೆ ಸಾಧಾರಣ 10 ರಿಂದ 15 ರೂಪಾಯಿ ಕೊಡಬೇಕಾಗಿದೆ. ಹಾಗಾಗಿ ಒಂದು ಅಕ್ಕಿ ಬೆಲೆ ಒಂದು 20 ವರ್ಷದ ಹಿಂದೆ 5 ರೂಪಾಯಿ 10 ರೂಪಾಯಿಗೆ 1 kg ಅಕ್ಕಿ ಸಿಗ್ತಾ ಇತ್ತು ಅಂತ ಇಟ್ಕೊಳ್ಳುವ. ಇವತ್ತು ಅಕ್ಕಿ ಸಾಧಾರಣ 57-60 ರೂಪಾಯಿ ಆಗಿದೆ. ಅದು ಯಾಕಾಯ್ತು ಅಂತ ಹೇಳಿದ್ರೆ, ಜನರ ಕೈಯಲ್ಲಿ ಹಣ ಇದೆ, ಮಾರುಕಟ್ಟೆಯಲ್ಲಿ ಸರಿಯಾದ ಪೂರೈಕೆ ಆಗ್ತಾ ಇಲ್ಲ. ಇದು ಹಣದುಬ್ಬರ ಅಂತ ಹೇಳ್ಬೋದು. ಒಂದು ನೇರ ಪ್ರಸಾರ ಕಾರ್ಯಕ್ರಮ ಆದ ಕಾರಣ ಕರೆ ಬರ್ತಾ ಇದೆ, ಒಂದು ಪ್ರಶ್ನೆ ಕೇಳೋಣ. ನಮಸ್ಕಾರ. ನಮಸ್ಕಾರ ಪ್ರಕಾಶ್ ಪುತ್ರ ಅವರಿಗೆ. ನಮಸ್ತೆ. ನಮಸ್ಕಾರ. ಉಮೇಶ್ ಶೆಟ್ಟಿ ಅಂತ ಬೆಂಗಳೂರಿಂದ. ಹೇಳಿ ಸರ್. ನಮಸ್ತೆ. ನಮ್ಮ ಚೆನ್ನ ಸರ್ ಅವರ ಹಳೆ ವಿದ್ಯಾರ್ಥಿ ನಾನು. ಬಹಳ ಸಂತೋಷ. ನಮಸ್ಕಾರ ಸರ್. ನಮಸ್ಕಾರ ಉಮೇಶ್ ಶೆಟ್ಟಿ ಅವರೇ. ನಮಸ್ಕಾರ. ಹೇಗಿದ್ದೀರಾ? ಹೇಳಿ ಸರ್. ಸರ್, ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೆ. ನಂದೊಂದು ಸಣ್ಣ ಪ್ರಶ್ನೆ. ಹೇಳಿ. ಸೊ ಈಗ ಆಲ್ರೆಡಿ ಒಂದು ಉತ್ತರ ಕೊಟ್ಟಿದ್ದೀರಾ, ಆದ್ರೂ ಅದರಲ್ಲಿ ಈಗಿನ ಜನರೇಷನ್ ಬಗ್ಗೆ, ಈಗ ಈ ಕೊರೋನಾ ಟೈಮ್ ಅಲ್ಲಿ ನಮ್ಗೆ ಒಂದು ಏನು ಇಡೀ ಜಗತ್ತಿಗೆ ಒಂದು ಏನು ಬುದ್ಧಿವಾದ ಹೇಳಿತ್ತಂತ ಹೇಳಿದ್ರೆ, ಉಳಿತಾಯ ಕೂಡ ಬಹಳ ಮುಖ್ಯ. ಆದರೆ ಈಗ 2-3 ವರ್ಷದ ನಂತರ ಈಗ ಮತ್ತೆ ನಾವು ಹಳಿ ತಪ್ತಾ ಇದ್ದೇವೆ ಉಳಿತಾಯ ವಿಷಯದಲ್ಲಿ. ಈ ಲೇಟೆಸ್ಟ್ ಜನರೇಷನ್ ಲೈಫ್ ಸ್ಟೈಲ್ ಖರೀದಿಗಳು, ಐಷಾರಾಮಿ ವಸ್ತುಗಳು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಒಳ್ಳೆ ಪ್ರಶ್ನೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಬಹಳ ಒಳ್ಳೆ ಪ್ರಶ್ನೆ. ಏನು ಉಮೇಶ್ ಶೆಟ್ಟಿ ಅವರೇ, ಬಹಳ ಅತ್ಯುತ್ತಮವಾದಂಥ ಪ್ರಶ್ನೆಯನ್ನು ತಾವು ಕೇಳಿದ್ದೀರಿ. ಇಲ್ಲಿ ಏನಂತಂದರೆ, ಪ್ಯಾಂಡಮಿಕ್ ಸಮಯದಲ್ಲಿ, ಕೊರೋನಾ ನಂತರದಲ್ಲಿ ಏನಾಯಿತು ಅಂತ ಹೇಳಿದರೆ, ಭಾರತದಲ್ಲಿ ಉಳಿತಾಯ ಮಾಡಬೇಕು ಮತ್ತು ಹೆಲ್ತಿನ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇತ್ತು. ಹೆಲ್ತ್ ಇನ್ಶೂರೆನ್ಸ್ ಮಾಡಬೇಕು ಮತ್ತು ಇತ್ಯಾದಿಗಳೆಲ್ಲ ಜನರಲ್ಲಿ ತುಂಬ ಆ ಒಂದು ಕನ್ಸರ್ನ್ ಇತ್ತು. ಈಗ ಏನಾಯಿತು ಅಂತ ಹೇಳಿದರೆ, ಪ್ಯಾಂಡಮಿಕ್ಕಿನ ಪರಿಣಾಮವೂ ತುಂಬ ಕಡಿಮೆ ಆಗಿದೆ, ಒಂದು ವಿಚಾರ. ಎರಡನೇದಾಗಿ, ಜನರಿಗೆ ತಕ್ಷಣವಾಗಿ ಒಂಥರ ಕತ್ತಲೆಯಲ್ಲಿ ನಾವು ಇದ್ದಾಗಿತ್ತಲ್ವಾ, ಒಮ್ಮೆ ಹೊರಗಡೆಗೆ ಬಂದಾಗ ಎಂತಾದರೂ ಮಾಡಬೇಕು ಅಂತಕ್ಕಂಥ ಒಂದು ಹಾವಾಪಿತನ ನಮ್ಮೆಲ್ಲರಲ್ಲಿಯೂ ಬಂತು. ಹಾಗಾಗಿ ನಮ್ಮಲ್ಲಿ ಇವತ್ತು ಖರ್ಚು ಮಾಡುವಂಥದ್ದು. ಆದರೆ ಖರ್ಚು ಮಾಡುವಂಥದ್ದು ಆ್ಯಕ್ಚುಲಿ ಉಳಿತಾಯಕ್ಕಿಂತ ಒಳ್ಳೆಯದು ಆರ್ಥಿಕ ಅಭಿವೃದ್ಧಿ ದೃಷ್ಟಿಯಿಂದ ನೋಡಿದರೆ. ಇವತ್ತಿನ ಭಾರತದಲ್ಲಿ ಉಮೇಶ್ ಶೆಟ್ಟಿ ಅವರೇ, ಇವತ್ತಿನ ಭಾರತದಲ್ಲಿ ನಾವು ಉಳಿತಾಯಕ್ಕಿಂತ ಖರ್ಚು ಜಾಸ್ತಿ ಮಾಡಬೇಕು. ಖರ್ಚು ಜಾಸ್ತಿ ಮಾಡಿದರೆ ಮಾತ್ರ ಇಕಾನಮಿ ಮಲ್ಟಿಪಲ್ ಇಫೆಕ್ಟಲ್ಲಿ ಜಾಸ್ತಿ ಬೆಳೀತದೆ ಅನ್ನೋದು ಬಹಳ ಸ್ಪಷ್ಟವಾದಂಥ ವಿಚಾರ. ಉಮೇಶ್ ಶೆಟ್ಟಿ ಅವರು ಒಳ್ಳೆ ಪ್ರಶ್ನೆ ಕೇಳಿದರು. ಅದಕ್ಕೆ ಪೂರಕವಾಗಿ ನಾನೊಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಇದ್ದೇನೆ. ಖರ್ಚು ಮಾಡಬೇಕು ಅನ್ನೋದು ಸರಿ, ಇಂದಿನವರು ನಮಗೆ ಹೇಳಿದರೆ ಉಳಿತಾಯ ಮಾಡಬೇಕು ಅಂತ. ಆದರೆ ಖರ್ಚು ಮಾಡಬೇಕಾದ್ರೆ ಉದ್ಯೋಗ ಸೃಷ್ಟಿ ಏನಾದರೂ ಆಗ್ತಾ ಇದೆ ಸರ್ ಅನ್ನೋದು ಪ್ರಶ್ನೆ. ಹೌದು. ಯಾಕೆಂತ ಹೇಳಿದರೆ, 1929ರಲ್ಲಿ ಅಮೇರಿಕಾದ ಮಹಾ ಆರ್ಥಿಕ ಮುಗ್ಗಟ್ಟು ಅಂತ ನಾವು ಕೇಳಿದ್ದೇವೆ. ಈ ಅಮೇರಿಕಾದ ಮಹಾ ಆರ್ಥಿಕ ಮುಗ್ಗಟ್ಟು ವಿಶ್ವಕ್ಕೆ ಒಂದು ಪಾಠವನ್ನು ಕಲಿಸಿದೆ. ಏನು ಅಂತ ಹೇಳಿದರೆ, ಬಂಡವಾಳಶಾಹಿ ರಾಷ್ಟ್ರವೊಂದರಲ್ಲಿ ಅಥವಾ ಪ್ರಜಾಪ್ರಭುತ್ವ ನೀತಿಯ ಒಂದು ರಾಷ್ಟ್ರದಲ್ಲಿ ಖಾಸಗೀಕರಣಕ್ಕೆ ಹೆಚ್ಚೆಚ್ಚು ಅವಕಾಶ ಇರಲೇಬೇಕಲ್ಲಿ. ಖಾಸಗಿ ಕ್ಷೇತ್ರ ಬೆಳಿಬೇಕು. ಒಂದು ವೇಳೆ ಖಾಸಗಿ ಕ್ಷೇತ್ರ ಬೆಳೀಲಿಕ್ಕೆ ಅವಕಾಶ ನಾವು ಕೊಡದೇನೆ ಸರ್ಕಾರವೇ ಅಂತ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, ಬಂಡವಾಳ ಹೂಡಿಕೆ ಮಾಡುವಂಥದ್ದೆಲ್ಲ ನಾವು ಮಾಡ್ತಾನೆ ಇದ್ದರೆ ಅಷ್ಟು ಯಶಸ್ವಿ ಆಗೋದಿಲ್ಲ. ಆದರೆ 1929ರಲ್ಲಿ ಏನಾಯಿತು ಅಂತ ಹೇಳಿದರೆ, ಇವನ್ ಕ್ಯಾಪಿಟಲಿಸ್ಟಿಕ್ ಇಕಾನಮಿಯಲ್ಲಿಯೂ ಕೂಡ ಜನರ ಈ ಒಂದು ಉಳಿತಾಯ ಪ್ರವೃತ್ತಿ ಜಾಸ್ತಿ ಆಯ್ತಲ್ಲಿ. ಅದಕ್ಕೆ ಒಂದು ಕಾರಣ ಇದೆ. ಭಾರತದ ಸಮಸ್ಯೆಗೂ ಅಮೆರಿಕ ಸಮಸ್ಯೆಗೂ ವ್ಯತ್ಯಾಸ ಉಂಟು. ಅಲ್ಲಿ ಅಮೆರಿಕಾದಲ್ಲಿ ಒಂದು ಮನೆಯಲ್ಲಿ ಫ್ರಿಡ್ಜ್ ಬೇಕು, ಟಿವಿ ಬೇಕು, ವಾಷಿಂಗ್ ಮೆಷಿನ್ ಬೇಕು, ಏನೇನು ಬೇಕು ಪೂರ್ತಿ ಅವ್ರು ತಗೊಂಡಾಗಿದೆ. ಅಂದರೆ ದೇ ಹ್ಯಾವ್ ರೀಚ್ಡ್ ಎ ಡಿಮಾಂಡ್ ಸ್ಯಾಚುರೇಷನ್ ಪಾಯಿಂಟ್ 1929ಕ್ಕೆ ಬಂದಾಗ. ಯಾವಾಗ ಡಿಮಾಂಡ್ ಸ್ಯಾಚುರೇಷನ್ ಪಾಯಿಂಟಿಗೆ ನಾವು ತಲುಪ್ತೇವೋ, ವಿ ಡೋಂಟ್ ವಾಂಟ್ ನೋ ಮೋರ್ ಫರ್ದರ್ ಕ್ವಾಂಟಿಟಿ ಆಫ್ ಗೂಡ್ಸ್. ಹಾಗಾಗಿ 1929ರಲ್ಲಿ ಜನ ಉಳಿತಾಯ ಮಾಡಲಿಕ್ಕೆ ಶುರು ಮಾಡಿದರು. ಇದರ ಪರಿಣಾಮವಾಗಿಯೇ 1929ರಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ
500 ಬ್ಯಾಂಕ್ಗಳು ಕ್ಲೋಸ್ ಆಗಬೇಕಾಯ್ತು. ಓಹೋ. ಅದು ಮಹಾ ಆರ್ಥಿಕ ಮುಗ್ಗಟ್ಟು. ಹಾಗಾಗಿ ಉಳಿತಾಯ ಜಾಸ್ತಿ ಆಗುವುದರಿಂದಾಗಿ ದೇಶದಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾಗ್ತದೆ. ಇದೇ ಅಮೆರಿಕಾದ ಮಹಾ ಆರ್ಥಿಕ ಮುಗ್ಗಟ್ಟು ಒಂದು ನಮಗೆ ಪಾಠ. ಇದನ್ನು ಸರಿ ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ, ಆಗಿನ ಅಧ್ಯಕ್ಷರು ಈ ನ್ಯೂ ಡೀಲ್ ಪ್ರೋಗ್ರಾಮ್ ಅಂತೇಳಿ ಹೊಸ ಯೋಜನೆಗಳನ್ನು ಅವರು ಜಾರಿಗೆ ತಗೊಬಂದರು, ಉದ್ಯೋಗ ಸೃಷ್ಟಿ ಮಾಡುವಂಥದ್ದು. ಗೌರ್ಮೆಂಟ್ ಎಕ್ಸ್ಪೆಂಡಿಚರ್, ಪಬ್ಲಿಕ್ ಎಕ್ಸ್ಪೆಂಡಿಚರ್, ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಇದನ್ನು ಮಾಡಲಿಕ್ಕೆ ಶುರು ಮಾಡಿತು. ಈ ಪರಿಣಾಮಕಾರಿ ಬೇಡಿಕೆ ಜಾಸ್ತಿ ಆಗದ ಹೊರತು ಆರ್ಥಿಕ ಅಭಿವೃದ್ಧಿ ಆಗುವುದಿಲ್ಲ. ಹಾಗಾಗಿ ಉಳಿತಾಯ ಇವತ್ತಿನ ಭಾರತದ ವ್ಯವಸ್ಥೆಯಲ್ಲಿ ಅಥವಾ ಭಾರತದ ಆರ್ಥಿಕತೆಯಲ್ಲಿ ಈಗ ನಾವು ವೈಯಕ್ತಿಕವಾಗಿ ಹೆಚ್ಚೆಚ್ಚು ಉಳಿತಾಯ ಮಾಡಿದರೆ ಅರ್ಥ ಏನು, ಮಾರುಕಟ್ಟೆಯಲ್ಲಿ ಅಷ್ಟು ವಸ್ತುಗಳು ನನಗಾಗಿ ಕಾಯ್ತಾ ಇದೆ, ಅವುಗಳನ್ನು ಕೊಂಡ್ಕೊಳ್ತಾ ಇಲ್ಲ, ಅದನ್ನು ಏನು ಮಾಡೋದು, ಸೇಲ್ ಮಾಡಬೇಕಲ್ವಾ. ಹಾಗಾಗಿ ಉತ್ಪಾದಕನಿಗೆ ಇನ್ಸೆಂಟಿವ್ ಸ್ಫೂರ್ತಿ ಬರುವುದಿಲ್ಲ. ಹಾಗಾಗಿ ಉತ್ಪಾದಕನು ಉತ್ಪಾದನೆ ಮಾಡಿದಂಥ ವಸ್ತುಗಳು ಮಾರಾಟ ಆಗಬೇಕಾದ್ರೆ ನನ್ನ ಉಳಿತಾಯ ಕಡಿಮೆ ಆಗಬೇಕು, ನಾನು ಜಾಸ್ತಿ ಖರ್ಚು ಮಾಡಬೇಕು. ಆಗ ಮಾತ್ರ ಏನಾಗುತ್ತೆ ಅಂತ ಹೇಳಿದರೆ ಅಲ್ಲಿ ಬೇಡಿಕೆ ಜಾಸ್ತಿ ಆಗ್ತದೆ, ಮತ್ತೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಸಂಪನ್ಮೂಲಗಳ ಸದ್ಬಳಕೆ ಉಂಟಾಗ್ತದೆ. ಸರ್, ಸಾಮಾನ್ಯವಾಗಿ ಹೇಳೋದಿದೆ ನಾವು ನಮ್ಮ ದೇಶದ ವಸ್ತುಗಳನ್ನೇ ಬಳಸಬೇಕು ಅಂತ. ಇನ್ನು ಕೆಲವರು ಹೇಳ್ತಾರೆ ವಿದೇಶಿ ಬಂಡವಾಳ ದೇಶಕ್ಕೆ ಹರಿದು ಬರಬೇಕು ಅಂತ. ವಿದೇಶಿ ಬಂಡವಾಳ ದೇಶಕ್ಕೆ ಹರಿದು ಬರ್ತಾ ಇದೆ, ನಿಮ್ಮ ಅಧ್ಯಯನ ಏನು ಹೇಳ್ತೀವಿ? ಹೌದು, ಯಾಕಂತ ಹೇಳಿದರೆ ನಾವು ಸ್ವಾತಂತ್ರ್ಯ ನಂತರ ಪ್ರಥಮ ಪಂಚವಾರ್ಷಿಕ ಯೋಜನೆಗಳ ಲಗಾಯತಿನಿಂದಾಗಿ ವಿದೇಶಿ ಬಂಡವಾಳ ಹೂಡಿಕೆಗೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಿಗೆ ಹೆಚ್ಚೆಚ್ಚು ಒತ್ತನ್ನು ಕೊಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಭಾರತದಲ್ಲಿ ಕ್ಯಾಪಿಟಲ್ ಫಾರ್ಮೇಷನ್, ಬಂಡವಾಳ ರಚನೆಯ ಸ್ಪೀಡ್ ಏನಿದೆ ಇದು ಭಾಳ ಕಡಿಮೆ ಇದೆ. ಜಪಾನ್, ಅಮೇರಿಕಾ, ಜರ್ಮನಿಗಳಲ್ಲಿ 15% ಅಷ್ಟು ರಾಷ್ಟ್ರೀಯ ಆದಾಯವನ್ನು ಅವರು ಬಂಡವಾಳ ರಚನೆಗೆ ಬಳಸ್ತಾ ಇದ್ದರೆ, ನಮ್ಮಲ್ಲಿ ಸಾಧಾರಣ ಅದು 10-12%ಗಿಂತ ಕೆಳಗಡೆಗೆ ಇತ್ತು. ಅಂಥ ಸಂದರ್ಭಗಳಲ್ಲಿ ನಾವು ಭಾರತವನ್ನು ಸಾಧಾರಣ 1990ಕ್ಕಿಂತ ಹಿಂದೆ ಈಗಲೂ ಸಹ ಅಂಥ ಪರಿಸ್ಥಿತಿ ಉಂಟು. ಅಂದರೆ ಬಂಡವಾಳದ ಅವಶ್ಯಕತೆ ನಮಗಿದೆ. ಸರಿ. ಮತ್ತು ನಮ್ಮ ದೇಶದಲ್ಲಿ ಸಂಪನ್ಮೂಲ ಇದೆ, ಮಾನವ ಸಂಪನ್ಮೂಲ ಇದೆ, ಖನಿಜ ಸಂಪನ್ಮೂಲ ಇದೆ, ಒಳ್ಳೆಯ ನೀರಿದೆ. ಇಂಡಿಯಾ ಇಸ್ ದ ವೆಟೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್, ವೆಟೆಸ್ಟ್ ಕಂಟ್ರಿ that receives nearly 1100 millimeters of rainfall every year. ಅಷ್ಟು ನೀರಿನ ಸಂಪನ್ಮೂಲ ಇದೆ ಮತ್ತು ಒಳ್ಳೆ ಲೇಬರ್ ಫೋರ್ಸ್ ಇದೆ. ಅದನ್ನು ಸದ್ಬಳಕೆ ಮಾಡಬೇಕಾದ್ರೆ ನಮ್ಮ ದೇಶದ ಜನರ ಈ ಒಂದು ಉಳಿತಾಯ ಶಕ್ತಿ ಏನಿದೆ ಅದು ಕಡಿಮೆ ಸಾಕಾಗೋದಿಲ್ಲ. ಮತ್ತು ನಮ್ಮ ಟ್ಯಾಕ್ಸ್ ಬೇಸ್ ಏನುಂಟು ಅದು ವೈಡ್ ಬೇಸ್ ಇದ್ದರೂ ಕೂಡ ಟ್ಯಾಕ್ಸ್ ಕಲೆಕ್ಷನ್ ಕೂಡ ಆ ಮೂಲಕ ಅಷ್ಟು ಆಗೋದು. ಯಾಕೆ ಟ್ಯಾಕ್ಸೇಬಲ್ ಕೆಪಾಸಿಟಿ ಜನರದ್ದು ಕಡಿಮೆ ಇತ್ತು 1990ಕ್ಕಿಂತ ಹಿಂದೆ. ಆಯಿತಾ, ಟ್ಯಾಕ್ಸೇಬಲ್ ಕೆಪಾಸಿಟಿ ಕಡಿಮೆ ಇದ್ದಾಗ ಹಾಗಾದರೆ ಬಂಡವಾಳ ಹೂಡಿಕೆಗೆ ಏನು ಮಾಡೋದು? ಅದಕ್ಕೋಸ್ಕರವಾಗಿ 1956ರ ಕೈಗಾರಿಕಾ ನೀತಿಯಲ್ಲಿಯೇ ವಿದೇಶಿ ಬಂಡವಾಳಕ್ಕೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಟ್ಟಿದೆ. 1991ರ ಕೈಗಾರಿಕಾ ನೀತಿಯ ಒಂದು ಮುಖ್ಯ ವಿಷಯ ಅಂತ ಹೇಳಿದರೆ ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಜರ್ಸು, ಇದು ಗ್ಯಾಟ್ಸ್, ಆಮೇಲೆ WTOದ ಎಲ್ಲ ಅಂಶಗಳು ಕೂಡ ವಿದೇಶಿ ಬಂಡವಾಳ ಹೂಡಿಕೆಗೆ ಅವಕಾಶವನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ವಿದೇಶಿ ಬಂಡವಾಳ ಹೂಡಿಕೆ ನಮ್ಮ ದೇಶಕ್ಕೆ ಬಂದಾಗ ಇಲ್ಲಿ ಹೊಸ ಉದ್ಯೋಗ ಸೃಷ್ಟಿ ಆಗ್ತದೆ, ಹೊಸ ಕೈಗಾರಿಕೆ ಸೃಷ್ಟಿ ಆಗುತ್ತೆ, ಉತ್ಪಾದನೆ ಜಾಸ್ತಿ ಆಗ್ತದೆ, ಸಂಪನ್ಮೂಲಗಳ ಸದ್ಬಳಕೆ ಆಗ್ತದೆ. ಹಾಗಾಗಿ ವಿದೇಶಿ ಬಂಡವಾಳದ ಒಂದು ಅವಶ್ಯಕತೆ ಉಂಟು. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂತ ಹೇಳಿದರೆ, ರೀಸೆಂಟಾಗಿ ಕಳೆದ 2025 ಮೇ ಜೂನ್ ಹೊತ್ತಿಗೆ ನಮ್ಮ ದೇಶದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆ ಹರಿವು 13% ಜಾಸ್ತಿ ಆಗಿತ್ತು. ಆದರೆ ನವಂಬರ್ ಡಿಸೆಂಬರ್ ಹೊತ್ತಿಗೆ 2025 ನವಂಬರ್ ಡಿಸೆಂಬರ್ ಹೊತ್ತಿಗೆ ಬಂದಾಗ ಏನಾಯಿತು ಅಂತ ಹೇಳಿದರೆ, ಈ ಫಾರಿನ್ ನೆಟ್ ಇನ್ಫ್ಲೋ ಉಂಟಲ್ಲ ಅದು ಕಡಿಮೆ ಆಯಿತು. ಅದು ಕಡಿಮೆ ಆದದ್ದು ಅಂತ ಹೇಳಿದರೆ ಏನಾಯಿತು, ಭಾರತದಿಂದ ಇನ್ವೆಸ್ಟ್ಮೆಂಟನ್ನು ಹಿಂತೆಗೆಯೋರ ಸಂಖ್ಯೆ ಜಾಸ್ತಿ ಆಯಿತು, ವಿದೇಶಿದವರು. ಭಾರತಕ್ಕೆ ಬರುವಂಥ ಇನ್ವೆಸ್ಟ್ಮೆಂಟ್ ಕಡಿಮೆ ಆಯಿತು. ಇದೊಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ, ಇದು ಕಳೆದ ಒಂದೂವರೆ ತಿಂಗಳಿಂದ ಹೀಗೆ ಆಗ್ತಾ ಉಂಟು. ಇದಕ್ಕೆ ಕಾರಣ ಏನಂತ ಹೇಳಿದರೆ, ಅಂತಾರಾಷ್ಟ್ರೀಯ ಈ ಜಿಯೋ ಪೊಲಿಟಿಕ್ಸ್ ಅಂತ ಏನು ಹೇಳ್ತೇವೆ, ಟ್ರಂಪ್ ರವರ ಒಂದು ಈ ಟ್ಯಾರಿಫ್ ಯುದ್ಧ ಇರ್ಬೋದು, ರಷ್ಯಾ ಉಕ್ರೇನ್ ಯುದ್ಧ ಇರ್ಬೋದು, ಆಮೇಲೆ ಇಂಟರ್ನ್ಯಾಷನಲ್ ಒಂದು ಟೆನ್ಷನ್ ಏನಿದೆ, ಈ ಕಾರಣಕ್ಕಾಗಿ ವಿದೇಶಿ ಬಂಡವಾಳ ಇವತ್ತು ಹಿಂತೆಗೆತದ ಪ್ರಮಾಣ ಜಾಸ್ತಿ ಉಂಟು. ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇರೋ ಸ್ವಲ್ಪ ಕಡಿಮೆ ಆಗಿದೆ. ಬಹುಶಃ ಇದು ತಾತ್ಕಾಲಿಕ ಒಂದು ಸಮಸ್ಯೆ, ಇದು ಪರಿಹಾರ ಆಗಬಹುದು. ಯಾಕಂತ ಹೇಳಿದರೆ
ಇದೆಲ್ಲವೂ ಕೂಡ ಅಮೆರಿಕ, ರಷ್ಯಾ, ಚೈನಾ ಇವುಗಳ ಒಂದು ಮಲ್ಟಿಲ್ಯಾಟ್ರಲ್ ಅಥವಾ ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟಿನ ಮೇಲೆ ಅವಲಂಬಿತವಾಗಿದೆ ಅಂತ ನಾವು ಹೇಳ್ಬೋದು. ಸರ್, ಬಹಳ ಒಂದು ಮುಖ್ಯವಾದ ಪ್ರಶ್ನೆ ನಾನು ಕೇಳ್ತೇನೆ. ಏನಂದ್ರೆ ಈ ಪರಿಸರ ಸಂರಕ್ಷಣೆ ಅನ್ನೋದು ಬಹಳ ಮುಖ್ಯ. ಹೌದು, ಪರಿಸರ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಆರ್ಥಿಕ ಅಭಿವೃದ್ಧಿಯೂ ಬೇಕು ಅಂತ ಹೇಳ್ತಾರೆ. ಈ ಪರಿಸರ ಸಂರಕ್ಷಣೆ ಮತ್ತು ಆರ್ಥಿಕ ಅಭಿವೃದ್ಧಿ ಇದು ಎರಡನ್ನ ಏಕಕಾಲದಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಇದೆಯಾ? ಹೌದು, ಯಾಕಂತ ಹೇಳಿದ್ರೆ ಯುನೈಟೆಡ್ ನೇಷನ್ಸು ಇದರ ಬಗ್ಗೆ 1982ರಲ್ಲಿ ಬ್ರಂಟ್ಲ್ಯಾಂಡ್ ರಿಪೋರ್ಟ್ ಅಲ್ಲಿಯೇ ಏನು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಒಂದು ಪರಿಕಲ್ಪನೆಯನ್ನು ತಂದಿದೆ, ಸುಸ್ಥಿರ ಆರ್ಥಿಕ ಅಭಿವೃದ್ಧಿ ಅಂತೇಳಿ. ಮತ್ತು ರಿಯೋ ಸಮಿಟ್ಗಳು, ಆಮೇಲೆ ಬೇರೆ ಬೇರೆ ಶೃಂಗಸಭೆಗಳು ಪರಿಸರವನ್ನು ರಕ್ಷಣೆ ಮಾಡಿಕೊಂಡು ಆರ್ಥಿಕ ಪ್ರಗತಿಗೆ ಒಂದು ಪ್ರಪಂಚದಲ್ಲಿಯೇ ಒಂದು ಅಗ್ರಮಾನ್ಯ ಸ್ಥಾನವನ್ನು ಕೊಟ್ಟಿದೆ. ಇವತ್ತು ಅಭಿವೃದ್ಧಿ ಮತ್ತು ಪರಿಸರ ಅದೆರಡು ವಿಭಿನ್ನ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಸಾಗುವಂಥ ಅಂಶಗಳು. ನಮಗೆ ಮೊದಲನೇದಾಗಿ ಅಭಿವೃದ್ಧಿ ಅಂದರೆ ಏನು ಅಂತೇಳಿ ನಾವು ಇವತ್ತು ಪುನರ್ ವ್ಯಾಖ್ಯಾನ ಮಾಡಬೇಕಾಗಿದೆ. ಅಭಿವೃದ್ಧಿ ಅಂತೇಳಿ ನಮ್ಮ ಈಗಿನ ಕಲ್ಪನೆಯಲ್ಲಿ ಏನು, ನಗರೀಕರಣ ಆಗುವಂಥದ್ದು, ಆಮೇಲೆ ಹೆಚ್ಚೆಚ್ಚು ಕಟ್ಟಡಗಳನ್ನು ಕಟ್ಟುವಂಥದ್ದು, ಕಾಂಕ್ರೀಟ್ ಕಟ್ಟಡಗಳನ್ನು ಕಟ್ಟುವಂಥದ್ದು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗಳನ್ನು ಮಾಡುವಂಥದ್ದು. ಮತ್ತು ಅಭಿವೃದ್ಧಿಯನ್ನು ನಾವು ಅಳೆಯುವಂಥ ಒಂದು ಪ್ರಮುಖ ಸಾಧನ ಅಂತ ಹೇಳಿದ್ರೆ ಇವತ್ತು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ನಿವ್ವಳ ಸಮಗ್ರ ರಾಷ್ಟ್ರೀಯ ಉತ್ಪನ್ನ, GDP ಅಂತ ನಾವು ಏನು ಕರಿತೇವೆ ಅದು. ಆದರೆ ಅಭಿವೃದ್ಧಿ ಅಂತೇಳಿದರೆ ಕೇವಲ ಭೌತಿಕ ವಸ್ತುಗಳ ಉತ್ಪಾದನೆ ಮಾತ್ರ ಅಲ್ಲ, ಅದರೊಟ್ಟಿಗೆ ಜನರ ಯೋಗಕ್ಷೇಮ ಅಭ್ಯುದಯವೂ ಕೂಡ ಅಭಿವೃದ್ಧಿಯ ಒಂದು ಭಾಗವಾಗಿರಬೇಕು. ಎಷ್ಟರ ಮಟ್ಟಿಗೆ ಆ ಸಂಪನ್ಮೂಲ ನನಗೆ ಖುಷಿ ಕೊಡ್ತಾ ಇದೆ, ಎಷ್ಟರ ಮಟ್ಟಿಗೆ ನನಗೆ ಆರೋಗ್ಯ ಸಂಪನ್ಮೂಲಗಳು ನಮ್ಮ ದೇಶದಲ್ಲಿ ಅಥವಾ ನನಗೆ ಸಿಗ್ತಾ ಇದೆ, ಎಷ್ಟರ ಮಟ್ಟಿಗೆ ನಾನು ಅನುಭೋಗಿಸುವಂತಹ ವಸ್ತುಗಳು ಖುಷಿ ಕೊಡ್ತಾ ಇದೆ, ಎಂಥ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ ನಾನು, ಎಷ್ಟರ ಮಟ್ಟಿಗೆ ಆರ್ಥಿಕ ಸಮಾನತೆ ಉಂಟು, ಉಳ್ಳವರು ಮತ್ತು ಇಲ್ಲದವರ ಮಧ್ಯೆ ಅಂತರ ಎಷ್ಟಿದೆ ಇತ್ಯಾದಿಗಳ ವಿಚಾರವೂ ಕೂಡ ಅಭಿವೃದ್ಧಿ ಒಳಗಡೆಗೆ ಬರ್ತದೆ. ಸೊ ಇದನ್ನೆಲ್ಲ ಪರಿಗಣಿಸಿದರೆ ನಮಗೆ ಪರಿಸರ ಸಹ್ಯ ಅಭಿವೃದ್ಧಿ ಮಾದರಿಯನ್ನು ಹಾಕಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಅಭಿವೃದ್ಧಿಯ ಹೆಸರಿನಲ್ಲಿ ಅಗಾಧ ಪ್ರಮಾಣದ ಸಂಪನ್ಮೂಲಗಳನ್ನು ಪೋಲು ಮಾಡ್ತಾ ಇದ್ದೇವೆ, ನಾವು ಹಾಳು ಮಾಡ್ತಾ ಇದ್ದೇವೆ ನಾವು. ಹಾಗಾಗಿ ಈ ವೇಸ್ಟ್ ಮಾಡುವಂಥ ಸಂಪನ್ಮೂಲಗಳನ್ನು ಕಡಿಮೆ ಮಾಡಿಕೊಂಡ್ರೆ